ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಇಂಧನ ಕನ್ನಡ ಸಂಸ್ಕೃತಿ ಸಚಿವ ವಿ ಸುನಿಲ್ಕುಮಾರ್ ವಿರುದ್ಧ ಕಾರ್ಕಳ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಕಾರ್ಕಳದ ನಕ್ರೆ ರಸ್ತೆಯಲ್ಲಿ ಪಾಂಚಜನ್ಯ ಎಂಬ ಹೆಸರಿನ ಕಾರ್ಯಾಲಯದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಚುನಾವಣಾ ಪ್ರಚಾರ ಸಭೆ ಕಾರ್ಯಕರ್ತರ ಬಳಕೆಗಾಗಿ ಕಾರ್ಯಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಸತ್ಯನಾರಾಯಣ ಪೂಜೆ ಹೋಮವನ್ನು ನಡೆಸುವ ಮೂಲಕ ಉದ್ಘಾಟಿಸಲಾಯಿತು. ಕಲಬುರಗಿಯ ಸಿದ್ದಲಿಂಗ ಸ್ವಾಮೀಜಿ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಶ್ರೀರಾಮ ಸೇನೆಗೆ ವಿಶೇಷವಾದ ಸುದಿನವಾಗಿದ್ದು ಕಾರ್ಕಳದಲ್ಲಿ ಪಾಂಚಜನ್ಯ ಚುನಾವಣಾ ಸಂಘಟನಾ ಕಾರ್ಯಾಲಯ ಉದ್ಘಾಟನೆಯಾಗಿದೆ. ಪ್ರಮೋದ್ ಮುತಾಲಿಕ್ ಅವರು ಬೆಳಗಾವಿಯಲ್ಲಿ ಹುಟ್ಟಿದರೂ ಮಲೆನಾಡು ಕರಾವಳಿಯಲ್ಲಿ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕ ಮುತಾಲಿಕ್ ಶಿಷ್ಯನಿಗೆ ಕಾರ್ಕಳದ ಜನ ಪೊಲಿಟಿಕಲ್ ಪವರ್ ಅನ್ನ ಕೊಟ್ಟರು. ಆದರೆ ಹಿಂದುತ್ವ ಪರವಾಗಿ ಸುನಿಲ್ ಕುಮಾರ್ ಮಾತನಾಡ್ತಾ ಇಲ್ಲ. ಹೀಗಾಗಿ ಈ ಭಾಗದ ಹಿಂದೂಗಳಿಗೆ ಶಕ್ತಿ ತುಂಬಲು ಮುತಾಲಿಕ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಪಾಂಡವರು 5 ಹಳ್ಳಿಗೆ ಬೇಡಿಕೆಯನ್ನ ಇಟ್ಟರು. ನಾವು 1 ಸೀಟನ್ನ ಇಟ್ಟಿದ್ದೆವು, ಆದರೆ ಅದು ಈಡೇರಿಲ್ಲ. ಹಿಂದೂ ಸಂಘಟಕರ ಸಂಕಟ ವಿಮೋಚನೆಗಾಗಿ ಈ ಸ್ಪರ್ಧೆಯನ್ನ ಮಾಡಲಾಗ್ತಾ ಇದೆ. ಇದು ಸ್ಪರ್ಧೆ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಲು ಅಲ್ಲ, ಹಿಂದುತ್ವದ ಗೆಲುವಿಗಾಗಿ ಮಾಡ್ತಾ ಇರುವಂತಹ ಸ್ಪರ್ಧೆಯಾಗಿದೆ. ಈ ಮೂಲಕ ನಮ್ಮ ಭಾಗಧ್ವಜ ವಿಧಾನಸೌಧಕ್ಕೆ ಹೋಗಬೇಕು ಎಂಬ ಧ್ಯೇಯವನ್ನು ಹೊಂದಿದ್ದೇವೆ ಎಂದರು. ಪ್ರಮೋದ್ ಮುತಾಲಿಕ್ ಮಾತನಾಡಿ, ನನ್ನ ಸ್ಪರ್ಧೆ ಹಿಂದುತ್ವದ ಗೆಲುವಿಗಾಗಿ, ಇಲ್ಲಿ ನಡೀತಾ ಇರುವಂತಹ ಅಕ್ರಮ ಗೋಸಾಗಾಟಕ್ಕೆ ಕಡಿವಾಣ, ಕೋಮು ಗಲಭೆಗಳಿಗೆ ಕಡಿವಾಣ, ಹಿಂದುತ್ವದ ಪುನರುತ್ಥಾನಕ್ಕೆ ನನ್ನನ್ನು ಗೆಲ್ಲಿಸಿಕೊಡಿ. ನೀವು ಓಟು ಹಾಕುವ ಜೊತೆಗೆ 100 ರೂಪಾಯಿ ನೋಟು ಕೂಡ ಹಾಕಿ. ನಿಮ್ಮ ಆರ್ಥಿಕ ಸಹಕಾರ ನನ್ನ ಪ್ರಚಾರಕ್ಕೆ, ಪಕ್ಷದ ಕಾರ್ಯಕರ್ತರ ಒಡನಾಟ, ವಾಹನ, ಕರಪತ್ರ ಇತ್ಯಾದಿಗಳಿಗೆ ಬೇಕಾಗಿದೆ ಎಂದರು. ಇದೇ ವೇಳೆ 100 ಪ್ರಚಾರಕರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮುತಾಲಿಕ್ ಅವರ ಅಭಿಮಾನಿಗಳು ಮಾಡಿದ್ರು. ಧರ್ಮ, ಅಧರ್ಮ, ಪ್ರಾಮಾಣಿಕತೆ, ಭ್ರಷ್ಟಾಚಾರ ಹೀಗೆ ಅನೇಕ ವಿಷಯಗಳಿಂದ ಬೇಸತ್ತು ಕಳೆದ ಹಲವು ದಿನಗಳ ಹಿಂದೆ ಪ್ರಮೋದ್ ಮುತಾಲಿಕ್ರು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭೆ ಚುನಾವಣೆಗೆ ಪ್ರಬಲ ಹಿಂದುತ್ವದ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಧುಮುಕ್ತಾ ಇದ್ದೀನಿ ಅನ್ನುವಂತಹ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಟ್ಟದ್ದು ತಮಗೆಲ್ಲ ಗೊತ್ತಿದೆ. ಪ್ರಮೋದ್ ಮುತಾಲಿಕರ ಚುನಾವಣೆಯ ಸಂದರ್ಭದಲ್ಲಿ ಒಂದು ಕಾರ್ಯಾಲಯ ಅತಿ ಅವಶ್ಯ ಆಗಿತ್ತು. ಹೀಗಾಗಿ ಇವತ್ತು ಪಾಂಚಜನ್ಯ ಅನ್ನುವಂತಹ ಚುನಾವಣೆಗೆ ಮತ್ತು ಸಂಘಟನೆಗಾಗಿ ಈ ಕಾರ್ಯಾಲಯ ನಿನ್ನೆಯಿಂದ ಇವತ್ತಿನವರೆಗೂ ಹೋಮ ಹವನಗಳಿಂದ ನಾವು ಪ್ರವೇಶವನ್ನು ಮಾಡಿದ್ದೀವಿ. ಮುತಾಲಿಕರು ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಕಾರ್ಕಳ, ಅವರು ಹುಟ್ಟಿದ ಊರು ಬೆಳಗಾವಿ ಜಿಲ್ಲೆ ಇರ್ಬೋದು, ಅವರ ಕಾರ್ಯಕ್ಷೇತ್ರ ಹೋರಾಟ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ನೋಡಿದ್ದೇವೆ. ಕರಾವಳಿ ಭಾಗದಲ್ಲಿ ಹಿಂದುತ್ವದ ಅಲೆ ಸಾಗರೋಪಾದಿಯಲ್ಲಿ ಹರಿಯುವಂತೆ ಮಾಡಿದ್ದು ನಮ್ಮ ಹಿಂದೂ ಸಂಘಟನೆಗಳಲ್ಲೂ, ಅದರಲ್ಲಿಯೂ ಪ್ರಮೋದ್ ಮುತಾಲಿಕರು. ಅದು ಸತ್ಯ. ಅದು ನಾನಂತೂ ಒಬ್ಬ ಸನ್ಯಾಸಿ, ನಂದೇನು ಯಾವುದೇ ರೀತಿಯ ನಂದು ಸ್ವಂತ ಅಕೌಂಟ್ ಅನ್ನುವಂಥ ಬ್ಯಾಂಕ್ ಅಕೌಂಟ್ ಇಲ್ಲ. ನಾನು ಈಗಾಗಲೇ ಎಲ್ಲ ಕಡೆಗೆ ಆಹ್ವಾನ ಮಾಡಿದ್ದೀನಿ. ನನಗೆ ಓಟನ್ನು ಕೊಡಬೇಕು, 100 ರೂಪಾಯಿ ನೋಟನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ನಮ್ಮ ಇವತ್ತೇನು ಒಂದು 100 ಜನ ಇವತ್ತು ಬಂದಿದ್ದಾರೆ, ಇಡೀ ರಾಜ್ಯದ 100 ಜನ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು. ಸೊ ಅವರಿಗೆ ಊಟ, ತಿಂಡಿ, ಪ್ರವಾಸ, ಪೆಟ್ರೋಲು, ಗಾಡಿ ಇದೆಲ್ಲದರ ಅವಶ್ಯಕತೆ ಇದೆ. ನನ್ನ ಹತ್ರ ಯಾವುದೇ ಬಿಲ್ಡಿಂಗ್ ಇಲ್ಲ, ಬಾಡಿಗೆ ಬಿಲ್ಡಿಂಗ್ ಇದು. ನನ್ನ ಹತ್ರ ಯಾವುದೇ ಪೆಟ್ರೋಲ್ ಬಂಕ್ ಇಲ್ಲ. ಸೊ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟೇ ತಗೊಳ್ಬೇಕು. ಹಾಗಾಗಿ ನಾನು ಜನರಲ್ಲಿ, ಕರ್ನಾಟಕದ ಜನರಲ್ಲೇ ವಿನಂತಿಯನ್ನು ಮಾಡಿದೆ, ನನಗೆ ಹಣದ ಸಹಕಾರ ಕೊಡಿ, ಅದರ ಋಣವನ್ನು ನಾನು ತೀರಿಸ್ತೀನಿ ಅಂತನ್ನುವಂಥದ್ದು ಹೇಳಿ.